ಚಿತ್ರರಂಗ ಮಾತ್ರವಲ್ಲ, ವಿಶ್ವದ ಚಿತ್ರರಂಗದಲ್ಲಿ ಇದೇ ಮೊಟ್ಟ ಮೊದಲು. ಆದ್ರೆ ತುಳುನಾಡಿನಲ್ಲಿ ಈ ಸಿನಿಮಾಗೆ ಒಂದು ಸಣ್ಣದಾದಂತಹ ಸಮಸ್ಯೆ ಎದುರಾಗಿದೆ. ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ 3 ಕಡೆಗಳಲ್ಲಷ್ಟೇ ಸಮಸ್ಯೆ ಆಗುತ್ತೆ. ಒಂದೇ ದಿನ 2 ಸಿನಿಮಾ ತೆರೆ ಕಂಡಾಗ್ಲೂ ಅಂಬರೀಷ ಸಿನಿಮಾದಿಂದ ತುಳು ಸಿನಿಮಾಗೆ, ತುಳು ಸಿನಿಮಾದಿಂದ ಅಂಬರೀಷ ಸಿನಿಮಾಗೆ ಸಮಸ್ಯೆ ಆಗಿಲ್ಲ ಅಂತಾದ್ರೆ, ರೂಪವಾಣಿ ಚಿತ್ರಮಂದಿರದಲ್ಲೂ ಕ್ರಾಂತಿ ಸಿನಿಮಾ ತೆರೆ ಕಂಡು 2-3 ವಾರಗಳ ಬಳಿಕ ಸರ್ಕಸ್ ಸಿನಿಮಾ ತೆರೆ ಕಂಡಾಗ ಇಲ್ಲಿ ತುಳು ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇಲ್ಲ. ಹೀಗಾಗಿ ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನವೆಂಬರ್ ತಿಂಗಳಲ್ಲಿ ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾ ತೆರೆ ಕಾಣುತ್ತೆ ಎನ್ನುವುದು ಎಲ್ರಿಗೂ ಗೊತ್ತಿರುವಂತದ್ದೇ. ಮಾಧ್ಯಮಗಳು ಡಿ ಬಾಸ್ ನ ಕ್ರಾಂತಿ ಸಿನಿಮಾಗೆ ಯಾವುದೇ ರೀತಿಯಾದಂತಹ ಪ್ರಚಾರ ಮಾಡ್ತಾ ಇಲ್ಲ. ಹೀಗಾಗಿ ಅಭಿಮಾನಿಗಳೇ ಕ್ರಾಂತಿ ಸಿನಿಮಾದ ಗೆಲುವಿಗಾಗಿ ಪಣ ತೊಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಕ್ರಾಂತಿ ಕ್ರಾಂತಿ ಕ್ರಾಂತಿ. ಈ ಮಟ್ಟದಲ್ಲಿ ಒಬ್ಬ ನಟನ ಅಭಿಮಾನಿಗಳು ಪ್ರಚಾರ ಮಾಡಿದ್ದು ಭಾರತೀಯ ಚಿತ್ರರಂಗ ಮಾತ್ರವಲ್ಲ, ವಿಶ್ವದ ಚಿತ್ರರಂಗದಲ್ಲೇ ಇದೇ ಮೊಟ್ಟ ಮೊದಲು. ಹೀಗಿರಬೇಕಾದ್ರೆ ಈ ಸಿನಿಮಾವನ್ನ ಗೆಲ್ಲಿಸೋದು ದರ್ಶನ್ ಅವರ ಅಭಿಮಾನಿಗಳಿಗೆ ಗೊತ್ತೇ ಇದೆ. ಅದೇನೇ ಇರಲಿ, ಅವೆಲ್ಲ ಸೆಕೆಂಡರಿ. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, 100 ಕೋಟಿ ಕ್ಲಬ್ ಅನ್ನ ಸೇರಿಯೇ ಸೇರುತ್ತೆ. ಈ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲೇ ಈ ಸಿನಿಮಾ ಗೆದ್ದಂತೆ. ಆದರೆ ತುಳುನಾಡಿನಲ್ಲಿ ಈ ಸಿನಿಮಾಗೆ ಒಂದು ಸಣ್ಣದಾದಂತಹ ಸಮಸ್ಯೆ ಎದುರಾಗಿದೆ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಆದರೆ ಒಂದಿಷ್ಟು ಮಂದಿ ಎದುರಾಗುತ್ತಾ ಅನ್ನುವ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಒಂದಿಷ್ಟು ಮಂದಿ ಕೋಸ್ಟಲ್ ಕನ್ನಡ ಜೊತೆಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಯಾಕಂತ ಹೇಳಿದ್ರೆ, ನವೆಂಬರ್ ತಿಂಗಳಲ್ಲಿ ರೂಪೇಶ್ ಶೆಟ್ಟಿ ನಿರ್ದೇಶನದ ಸರ್ಕಸ್ ಸಿನಿಮಾ ತೆರೆ ಕಾಣಲಿದೆ. ತುಳು ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಹವಾವನ್ನು ಕ್ರಿಯೇಟ್ ಮಾಡ್ತಿರುವಂತಹ ಸಿನಿಮಾ, ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಹೀಗಾಗಿ 2 ಸಿನಿಮಾಗಳು ಒಂದೇ ತಿಂಗಳು ತೆರೆ ಕಂಡ್ರೆ ಏನಾದರೂ ಸಮಸ್ಯೆಯಾಗುತ್ತಾ ಅಂತ ಒಂದಿಷ್ಟು ಮಂದಿ ಕೇಳಿದ್ರು. ಆದರೆ ನಾವಿಲ್ಲಿ ಹೇಳ್ತಾ ಇರೋದು 100ಕ್ಕೆ 100 ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ. ಅದಕ್ಕೆ ಒಂದಿಷ್ಟು ಕಾರಣ ಕೂಡ ಇದೆ. ಈ ಕಾರಣವನ್ನು ನಾವು ತಿಳ್ಕೋಬೇಕಾದ್ರೆ 2014ಕ್ಕೆ ನಾವು ಹೋಗಬೇಕು. ಯಾಕಂತ ಹೇಳಿದ್ರೆ 2014ರಂದು ಇದೇ ರೀತಿಯಾದಂತಹ ಪ್ರಶ್ನೆಗಳು ಬಂದಿದ್ದವು. ಅದೇನಪ್ಪ ಅಂತ ಹೇಳಿದ್ರೆ, ನವೆಂಬರ್ 20, 2014ರಂದು ಡಿ ಬಾಸ್ ಅವರ ಅಂಬರೀಷ ಸಿನಿಮಾ ಇಲ್ಲಿನ ರೂಪವಾಣಿ ಚಿತ್ರಮಂದಿರದಲ್ಲಿ ತೆರೆ ಕಂಡಿತ್ತು. ಕೇವಲ ರೂಪವಾಣಿಯಲ್ಲಿ ಮಾತ್ರವಂತಲ್ಲ, ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಗುರುವಾರದಂದು. ಅದೇ ದಿನದಂದು ಮಂಗಳೂರಿನ ಸುಚಿತ್ರ ಚಿತ್ರಮಂದಿರದಲ್ಲಿ ಮದಿಮೆ ಅನ್ನುವ ಸಿನಿಮಾ ಬಿಡುಗಡೆಯಾಗಿತ್ತು. ವಿಜಯ್ ಕುಮಾರ್ ಕೋಡಿಯಲ್ ಬೈಲವರ ಸಿನಿಮಾ. ಈ ಸಿನಿಮಾ ಮಂಗಳೂರಿನ ಸುಚಿತ್ರ ಸೇರಿದಂತೆ ನಗರದ 3 ಮಲ್ಟಿ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಕಂಡಿತ್ತು. ಉಳಿದಂತೆ ತುಳುನಾಡಿನಾದ್ಯಂತ ಯಾವುದೇ ಚಿತ್ರಮಂದಿರದಲ್ಲಿ ಮೊದಲ ವಾರ ಪ್ರದರ್ಶನ ಕಂಡಿಲ್ಲ. ಇದಕ್ಕೆ ಕಾರಣ ಅಂಬರೀಷ್ ಅಂತೂ ಅಲ್ವೇ ಅಲ್ಲ. ಈ ಸಿನಿಮಾ ತೆರೆ ಕಾಣೋದಕ್ಕೂ 4 ವಾರದ ಹಿಂದೆ ತೆರೆ ಕಂಡಂತಹ ಚಾಲಿ ಪೊಲಿಲು ಅನ್ನೋ ಸಿನಿಮಾ. ಈ ಸಿನಿಮಾ ಭರ್ಜರಿಯಾಗಿ ತುಳುನಾಡಿನಾದ್ಯಂತ ಪ್ರದರ್ಶನವನ್ನು ಕಂಡಿತ್ತು. ಹೀಗಾಗಿ ಎಲ್ಲಾ ಚಿತ್ರಮಂದಿರಗಳು ಚಾಲಿ ಪೊಲಿಲು ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇತ್ತು. ಹೀಗಾಗಿ ಮದಿಮೆ ಸಿನಿಮಾಗೆ ಚಿತ್ರಮಂದಿರ ಸಿಕ್ಕಿರಲಿಲ್ಲ. ಉಡುಪಿಯ ಕಲ್ಪನೆ ಚಿತ್ರಮಂದಿರದಲ್ಲಿ ಚಾಲಿ ಪೊಲಿಲು ಪ್ರದರ್ಶನವಾಗಿದ್ದರಿಂದಾಗಿ ಉಡುಪಿಯಲ್ಲಿ ಮದಿಮೆ ಏಕಕಾಲಕ್ಕೆ ತೆರೆ ಕಂಡಿಲ್ಲ. ಬದಲಾಗಿ ಉಡುಪಿಯ ಅಲಂಕಾರ್ ಚಿತ್ರಮಂದಿರದಲ್ಲಿ ಅಂಬರೀಷ ಸಿನಿಮಾ ಏಕಕಾಲಕ್ಕೆ ಪ್ರದರ್ಶನ ಕಂಡಿತ್ತು. ಅದಾದ ಬಳಿಕ ಒಂದಿಷ್ಟು ದಿನಗಳ ಬಳಿಕ ಅಂಬರೀಷ ಸಿನಿಮಾವನ್ನು ಅಲ್ಲಿ ತೆಗೆದು ಅಲ್ಲಿ ಮದಿಮೆ ಸಿನಿಮಾವನ್ನ ಪ್ರದರ್ಶನ ಮಾಡಲಾಯಿತು. ಅದೇನೇ ಇರಲಿ, ಇವೆಲ್ಲ ಸೆಕೆಂಡರಿ. ಆದರೆ ಇಲ್ಲಿ ಅಂಬರೀಷ ಸಿನಿಮಾದಿಂದಾಗಿ ಮದಿಮೆ ಆಗಲಿ ಅಥವಾ ಮದಿಮೆಯಿಂದಾಗಿ ಅಂಬರೀಷ ಸಿನಿಮಾ ಆಗಲಿ, 2 ಸಿನಿಮಾಗೂ ಸಮಸ್ಯೆಯಾಗಿಲ್ಲ. ಇಲ್ಲಿ ಮದಿಮೆ ಸಿನಿಮಾಗೆ ಸಮಸ್ಯೆಯಾಗಿದ್ದು ಚಾಲಿ ಪೋಲಿಲು ಚಿತ್ರದಿಂದ. ಒಂದೇ ದಿನ ಡಿ ಬಾಸ್ನ ಅಂಬರೀಷ, ಈ ಕಡೆ ತುಳುವಿನ ಮದಿಮೆ ಸಿನಿಮಾ ತೆರೆ ಕಂಡ್ರೂ ಕೂಡ ಇಲ್ಲಿ ಮದಿಮೆ ಸಿನಿಮಾಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಮದಿಮೆ ಸಿನಿಮಾವನ್ನು ನೋಡೋದಕ್ಕೆ ಬಯಸೋರು ಸುಚಿತ್ರ ಚಿತ್ರಮಂದಿರಕ್ಕೆ ಹೋದ್ರು, ಅಲ್ಲಿ ಹೌಸ್ಫುಲ್ ಆಯಿತು. ಈ ಕಡೆ ಅಂಬರೀಷ ಸಿನಿಮಾವನ್ನು ನೋಡೋದಕ್ಕೆ ಬಯಸೋರು ರೂಪವಾಣಿ ಚಿತ್ರಮಂದಿರಕ್ಕೆ ಹೋದ್ರು, ಅಲ್ಲಿ ಹೌಸ್ಫುಲ್ ಆಯಿತು. 2 ಚಿತ್ರಮಂದಿರ ಕೂಡ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿತ್ತು. ಹೀಗಾಗಿ ಮದಿಮೆ ಸಿನಿಮಾ ಶತಕವನ್ನ ಬಾರಿಸಿತ್ತು. ಅಂಬರೀಷ ಸಿನಿಮಾ ಮಂಗಳೂರಿನಲ್ಲಿ ಅರ್ಧಶತಕವನ್ನ ಪೂರೈಸಿತ್ತು. ಒಂದೇ ದಿನ 2 ಸಿನಿಮಾ ತೆರೆ ಕಂಡಾಗ್ಲೂ ಅಂಬರೀಷ ಸಿನಿಮಾದಿಂದ ತುಳು ಸಿನಿಮಾಗೆ, ತುಳು ಸಿನಿಮಾದಿಂದ ಅಂಬರೀಷ ಸಿನಿಮಾಗೆ ಸಮಸ್ಯೆ ಆಗಿಲ್ಲ ಅಂತಾದ್ರೆ ಪ್ರಸ್ತುತ ಕೂಡ ಆಗೋದಕ್ಕೆ ಸಾಧ್ಯನಾ ಅನ್ನುವ ಒಂದು ಪ್ರಶ್ನೆ ಕೂಡ ಬರುತ್ತೆ. 2 ಸಿನಿಮಾಗಳು ನವೆಂಬರ್ ತಿಂಗಳಲ್ಲೇ ಬಿಡುಗಡೆಯಾಗುತ್ತೆ ಅಂತಾದ್ರೆ ಒಂದೇ ದಿನ ಅಂತೂ ಈ ಸಿನಿಮಾಗಳು ಬಿಡುಗಡೆಯಾಗಲ್ಲ. ಕ್ರಾಂತಿ ಸಿನಿಮಾ ತೆರೆ ಕಂಡು ಇದಾದ 2-3 ವಾರಗಳ ಬಳಿಕ ರೂಪೇಶ್ ಶೆಟ್ರ ಸರ್ಕಸ್ ಸಿನಿಮಾ ತೆರೆ ಕಾಣುತ್ತೆ. ಇನ್ನು ಚಿತ್ರಮಂದಿರಗಳ ವಿಚಾರಕ್ಕೆ ಬರೋದಾದ್ರೂ ಕೂಡ ಅಷ್ಟೇ. ಅಂದು ಡಿ ಬಾಸ್ನ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ದಂತಹ ರೂಪವಾಣಿ ಚಿತ್ರಮಂದಿರ ಪ್ರಸ್ತುತ ತುಳು ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದೆ. ಹೀಗಾಗಿ ಸರ್ಕಸ್ ಸಿನಿಮಾ ರೂಪವಾಣಿ ಚಿತ್ರಮಂದಿರದಲ್ಲಿ ತೆರೆ ಕಾಣುವಂಥ ಸಾಧ್ಯತೆ ದಟ್ಟವಾಗಿದೆ. ಇತ್ತ ಸುಚಿತ್ರ ಚಿತ್ರಮಂದಿರ ಅಂದು ತುಳು ಸಿನಿಮಾವನ್ನು ಪ್ರದರ್ಶನ ಮಾಡಿತ್ತು. ಆದರೆ ಇದೀಗ ಈ ಸುಚಿತ್ರ ಚಿತ್ರಮಂದಿರ ಮೇಲ್ದರ್ಜೆಗೇರಿದ್ದು ಇಲ್ಲಿ ತುಳು ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಾ ಇಲ್ಲ. ಹೀಗಾಗಿ ಈ ಚಿತ್ರಮಂದಿರದಲ್ಲಿ ಕ್ರಾಂತಿ ಸಿನಿಮಾ ತೆರೆ ಕಾಣೋದು ಕನ್ಫರ್ಮ್.
ಒಂದು ವೇಳೆ ಕ್ರಾಂತಿ ಸಿನಿಮಾ ಸರ್ಕಸ್ ಸಿನಿಮಾ ತೆರೆ ಕಾಣುವುದಕ್ಕೂ ಒಂದೆರಡು ವಾರಗಳ ಹಿಂದೆ ರಿಲೀಸ್ ಆಗಿದ್ದೇ ಆದರೆ ರೂಪವಾಣಿ ಚಿತ್ರಮಂದಿರದಲ್ಲೂ ಕ್ರಾಂತಿ ಸಿನಿಮಾ ತೆರೆ ಕಂಡು 2-3 ವಾರಗಳ ಬಳಿಕ ಸರ್ಕಸ್ ಸಿನಿಮಾ ತೆರೆ ಕಂಡಾಗ ರೂಪವಾಣಿ ಚಿತ್ರಮಂದಿರದಿಂದ ಕ್ರಾಂತಿ ತೆಗಿತಾರೆ, ಇಲ್ಲಿ ಸರ್ಕಸ್ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾರೆ. ಆದರೆ ಇದೇ ಸುಚಿತ್ರ ಚಿತ್ರಮಂದಿರದಲ್ಲಿ ಈ ಕ್ರಾಂತಿ ಸಿನಿಮಾವನ್ನು ಮುಂದುವರಿಸ್ತಾರೆ. ಅಂದರೆ ಕ್ರಾಂತಿ ಸಿನಿಮಾ ಮಂಗಳೂರಿನ ಸುಚಿತ್ರ ಮತ್ತು ರೂಪವಾಣಿ, ಸುಚಿತ್ರ ಅಂತ ಹೇಳಿದ್ರೆ ಈಗಾಗಲೇ ಕಳೆದ ಎಪಿಸೋಡ್ನಲ್ಲಿ ನಾವು ಹೇಳಿದ್ವಿ ಅದೀಗ SP ಸಿನಿಮಾ ಅಂತ ಆಗಿದೆ ಅಂತ. ಸುಚಿತ್ರ ಮತ್ತು ಪ್ರಭಾಸ್ ಸೇರಿ ಒಂದು ಚಿತ್ರಮಂದಿರ SP ಸಿನಿಮಾ. ರೂಪವಾಣಿಯ ಜೊತೆಗೆ ಈ 2 ಚಿತ್ರಮಂದಿರದಲ್ಲೂ ಅಂದರೆ ಒಟ್ಟು 3 ಚಿತ್ರಮಂದಿರದಲ್ಲೂ ಕ್ರಾಂತಿ ರಿಲೀಸ್ ಆಗುತ್ತೆ. 2-3 ವಾರಗಳ ಬಳಿಕ ಸರ್ಕಸ್ ತೆರೆ ಕಂಡಾಗ ರೂಪವಾಣಿ ಚಿತ್ರಮಂದಿರದಿಂದ ಕ್ರಾಂತಿಯನ್ನು ತೆಗಿತಾರೆ, ಅಲ್ಲಿ ಸರ್ಕಸ್ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಆದರೆ ಈ 2 ಚಿತ್ರಮಂದಿರ SP ಸಿನಿಮಾ ಅಂತ ಏನಿದೆಯೋ ಇಲ್ಲಿ ಕ್ರಾಂತಿ ಮುಂದುವರಿಯುತ್ತೆ. ಇದರ ಜೊತೆಗೆ 3 ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಮಾನ್ಯವಾಗಿ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಇನ್ನು ಮಲ್ಟಿ ಸ್ಕ್ರೀನ್ಗಳಲ್ಲಿ ಸಿಕ್ಕಾಪಟ್ಟೆ ಸ್ಕ್ರೀನ್ಗಳಿವೆ. ಹೀಗಾಗಿ ಕ್ರಾಂತಿಯ ಜೊತೆಗೆ ರೂಪೇಶ್ ಶೆಟ್ಟರ ಸರ್ಕಸ್ ಸಿನಿಮಾ ಕೂಡ ಪ್ರದರ್ಶನ ಕಾಣುತ್ತೆ. ಉಳಿದಂತೆ ಸರ್ಕಸ್ ಸಿನಿಮಾವನ್ನ ಉಡುಪಿಯಲ್ಲಿ ಕಲ್ಪನಾ ಪ್ರದರ್ಶನ ಮಾಡಿದ್ರೆ ಕ್ರಾಂತಿ ಸಿನಿಮಾವನ್ನ ಅಲಂಕಾರ ಚಿತ್ರಮಂದಿರ ಪ್ರದರ್ಶನ ಮಾಡುತ್ತೆ. ಇನ್ನು ಮಣಿಪಾಲದ 2 ಮಲ್ಟಿಪ್ಲೆಕ್ಸ್ಗಳಲ್ಲೂ 2 ಸಿನಿಮಾಗಳು ಬಂದೇ ಬರುತ್ತೆ. ಇನ್ನು ತುಳುನಾಡಿನ ಅಷ್ಟು ಸೆಂಟರ್ 14 ಸೆಂಟರ್ಗಳಿವೆ. 14 ಸೆಂಟರ್ಗಳಲ್ಲೂ ಕೂಡ ಕ್ರಾಂತಿ ಸಿನಿಮಾ ತೆರೆ ಕಾಣುತ್ತೆ. ಇದಾದ ಬಳಿಕ 2-3 ವಾರಗಳ ಬಳಿಕ ಸರ್ಕಸ್ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾರೆ. 2 ಸಿನಿಮಾಗಳು ಜೊತೆಯಾಗಿ ಸಾಗುತ್ತೆ. ಇನ್ನು ಒಂದೇ ದಿನ 2 ಸಿನಿಮಾಗಳು ಕೂಡ ಪ್ರದರ್ಶನ ಕಂಡ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ. ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ 4 ಸಿಂಗಲ್ ಸ್ಕ್ರೀನ್, 3 ಮಲ್ಟಿ ಸ್ಕ್ರೀನ್, ಉಡುಪಿಯಲ್ಲಿ 4 ಸಿಂಗಲ್ ಸ್ಕ್ರೀನ್, ಆ ಕಡೆ ಮಣಿಪಾಲದಲ್ಲಿ 2 ಮಲ್ಟಿ ಸ್ಕ್ರೀನ್, ಈತ ಸುರತ್ಕಲ್ಲಲ್ಲಿ 1 ಮಲ್ಟಿ ಸ್ಕ್ರೀನ್ ಮತ್ತೊಂದು ಸಿಂಗಲ್ ಸ್ಕ್ರೀನ್, ಆ ಕಡೆ ಕಾರ್ಕಳಕ್ಕೆ ಹೋದರೆ ಅಲ್ಲಿ 2 ಸಿಂಗಲ್ ಸ್ಕ್ರೀನ್. ಮೂಡಬಿದ್ರೆಯ ಅಮರಾಶಿ ಚಿತ್ರಮಂದಿರದಲ್ಲಂತೂ ದಿನ 5 ಆಟಗಳಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾರೆ. 3 ಆಟಗಳಲ್ಲಿ 1 ಸಿನಿಮಾ, 2 ಆಟಗಳಲ್ಲಿ ಮತ್ತೊಂದು ಸಿನಿಮಾ, ಕೆಲವೊಂದು ಸಲ 2 ಆಟದಲ್ಲಿ 1 ಸಿನಿಮಾ, 2 ಆಟದಲ್ಲಿ ಮತ್ತೊಂದು ಸಿನಿಮಾ, 1 ಆಟದಲ್ಲಿ ಮಗದೊಂದು ಸಿನಿಮಾ, ಹೀಗೆ 3-4 ಸಿನಿಮಾವನ್ನು ಪ್ರದರ್ಶನ ಮಾಡಿದಂತಹ ಉದಾಹರಣೆ ಇದೆ. ಹೀಗಾಗಿ ಮೂಡಬಿದ್ರೆಯಲ್ಲೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಹಾಗಾದರೆ ಸಮಸ್ಯೆ ಎಲ್ಲಾಗುತ್ತೆ ಅಂತ ಕೇಳಿದರೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ 3 ಕಡೆಗಳಲ್ಲಷ್ಟೇ ಸಮಸ್ಯೆ ಆಗುತ್ತೆ. ಯಾಕಂತೇಳಿದರೆ ಈ 3 ಕಡೆಗಳಲ್ಲೂ ಕೂಡ ಇರೋದು ಒಂದೇ ಚಿತ್ರಮಂದಿರ. ಇದರಲ್ಲಿ ಪುತ್ತೂರಿನಲ್ಲಿ ಸಮಸ್ಯೆ ಆಗೋದು ಸ್ವಲ್ಪ ಅನುಮಾನ. ಯಾಕಂತೇಳಿದರೆ ಇಲ್ಲಿ 2 ಪ್ರದರ್ಶನದಲ್ಲಿ 1 ಸಿನಿಮಾ, ಮತ್ತೆರಡು ಪ್ರದರ್ಶನದಲ್ಲಿ ಮತ್ತೊಂದು ಸಿನಿಮಾ ಪ್ರದರ್ಶನ ಆಗುತ್ತೆ. ಆಗಿದಂತಹ ಅದೆಷ್ಟೋ ಉದಾಹರಣೆ ಇವೆ. ಹೀಗಾಗಿ ಮಾತುಕತೆಯ ಮೂಲಕ ಇಲ್ಲೂ ಕೂಡ 2 ಸಿನಿಮಾವನ್ನು ಪ್ರದರ್ಶನ ಮಾಡ್ಬೋದು. ಇನ್ನು ಆ ಕಡೆ ಸುಳ್ಯ, ಅಲ್ಲೂ ಕೂಡ ಮಾತುಕತೆಯ ಮೂಲಕ ಬಗೆಹರಿಸಬಹುದು. ಬೆಳ್ತಂಗಡಿಯಲ್ಲಿ ಸಾಧ್ಯತೆ ಕಡಿಮೆ ಇದೆ, ಆದರೂ ಮಾತುಕತೆ ಮಾಡಿದರೆ ಅಲ್ಲೂ ಕೂಡ ತಪ್ಪಿಲ್ಲ. ಈ 3 ಸೆಂಟರನ್ನು ಹೊರತುಪಡಿಸಿ ಮಿಕ್ಕಿರುವ ಯಾವುದೇ ಸೆಂಟರ್ನಲ್ಲಿ ಈ 2 ಸಿನಿಮಾಗಳು ಒಂದೇ ದಿನ ತೆರೆಗೆ ಅಪ್ಪಳಿಸಿದರೆ ಯಾವುದೇ ರೀತಿಯಾದ ಸಮಸ್ಯೆಯಾಗಲ್ಲ. ಆದರೆ ಒಂದೇ ದಿನ ಈ 2 ಸಿನಿಮಾಗಳು ಪ್ರದರ್ಶನ ಕಾಣೋದಿಲ್ಲ. ಈ 2 ಸಿನಿಮಾ ತೆರೆ ಕಾಣೋದಕ್ಕೆ 2-3 ವಾರಗಳ ಅಂತರ ಇದ್ದೇ ಇರುತ್ತೆ. ಹೀಗಾಗಿ ಕ್ರಾಂತಿ ಸಿನಿಮಾದಿಂದಾಗಿ ಸರ್ಕಸ್ ಸಿನಿಮಾಗೆ ಅಥವಾ ಸರ್ಕಸ್ ಸಿನಿಮಾದಿಂದಾಗಿ ಕ್ರಾಂತಿ ಸಿನಿಮಾಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ತುಳುನಾಡಿನಲ್ಲಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇನೇ ಇರಲಿ, ಕರ್ನಾಟಕದಲ್ಲಿ ಕ್ರಾಂತಿ ಸಿನಿಮಾ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡ್ತಾ ಇದ್ರೆ, ಇತ್ತ ತುಳುನಾಡಿನಾದ್ಯಂತ ಸರ್ಕಸ್ ಸಿನಿಮಾ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡ್ತಾ ಇದೆ. 2 ಸಿನಿಮಾಗಳು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಯಾಗಿದ್ದರಿಂದಾಗಿ 2 ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮವಾದಂಥ ಕಲೆಕ್ಷನ್ ಮಾಡೋದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. 2 ಸಿನಿಮಾ ಕೂಡ ಒಳ್ಳೆಯದಾಗಲಿ. 2 ಸಿನಿಮಾ ಕೂಡ ಭಾರತೀಯ ಚಿತ್ರರಂಗ ಮಾತ್ರವಲ್ಲ, ವಿಶ್ವದ ಚಿತ್ರರಂಗದಲ್ಲಿ ಇದೇ ಮೊಟ್ಟ ಮೊದಲು. ಆದ್ರೆ ತುಳುನಾಡಿನಲ್ಲಿ ಈ ಸಿನಿಮಾಗೆ ಒಂದು ಸಣ್ಣದಾದಂತಹ ಸಮಸ್ಯೆ ಎದುರಾಗಿದೆ. ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ 3 ಕಡೆಗಳಲ್ಲಷ್ಟೇ ಸಮಸ್ಯೆ ಆಗುತ್ತೆ. ಒಂದೇ ದಿನ 2 ಸಿನಿಮಾ ತೆರೆ ಕಂಡಾಗಲೂ ಅಂಬರೀಷ ಸಿನಿಮಾದಿಂದ ತುಳು ಸಿನಿಮಾಗೆ, ತುಳು ಸಿನಿಮಾದಿಂದ ಅಂಬರೀಷ ಸಿನಿಮಾಗೆ ಸಮಸ್ಯೆ ಆಗಿಲ್ಲ ಅಂತಾದ್ರೆ ರೂಪವಾಣಿ ಚಿತ್ರಮಂದಿರದಲ್ಲೂ ಕ್ರಾಂತಿ ಸಿನಿಮಾ ತೆರೆ ಕಂಡು 2-3 ವಾರಗಳ ಬಳಿಕ ಸರ್ಕಸ್ ಸಿನಿಮಾ ತೆರೆ ಕಂಡಾಗ ಇಲ್ಲಿ ತುಳು ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇಲ್ಲ. ಹೀಗಾಗಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.